ಹಲೋ ನಮಸ್ತೆ ಎಲ್ರಿಗೂ. ತುಂಬ ಜನ ಏನು ಅಂದ್ಕೊತಾರೆ ಅಂತಂದರೆ 30 ವರ್ಷ ಆಯಿತು ಅಂತಂದರೆ ನಮ್ಮ ಅಂದ ಕಮ್ಮಿ ಆಗುತ್ತೆ, ಬ್ಯೂಟಿ ಕಮ್ಮಿ ಆಗುತ್ತೆ, ಸ್ಕಿನ್ ಡಲ್ ಆಗುತ್ತೆ ಅಂತ ತುಂಬ ಭಯಪಡ್ಕೊತಾರೆ. ಆದರೆ ನನ್ನನ್ನು ನೀವು ಕೇಳೋದಿದ್ರೆ ಬ್ಯೂಟಿ ಬಿಗಿನ್ಸ್ ಅಟ್ 30 ಅಂತ ನಾನು ಹೇಳ್ತೇನೆ. ಅಂದರೆ ಅಂದ ಸ್ಟಾರ್ಟ್ ಆಗೋದೇ 30 ವರ್ಷಕ್ಕೆ ಅಂತ. ಯಾಕಂತಂದರೆ 30 ವರ್ಷ ನಿಮ್ಗಾದಾಗ ನೀವು ಮೆಚ್ಯೂರ್ಡ್ ಆಗಿರ್ತೀರ. ನಿಮ್ಮ ಸ್ಕಿನ್ನನ್ನು ಅರ್ಥ ಮಾಡ್ಕೊಳ್ಳುವಷ್ಟು, ನಿಮ್ಗೇನು ಬೇಕು ಅಂತ ತಿಳ್ಕೊಳ್ಳುವಷ್ಟು ನೀವು ಮೆಚ್ಯೂರ್ಡ್ ಆಗಿರ್ತೀರ. ಕರೆಕ್ಟಾಗಿ ನಿಮ್ಮ ಸ್ಕಿನ್ನನ್ನು ನಿಮ್ಗೇನು ಬೇಕು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ನೀವು 30 ಇಯರ್ಸ್ ಆದ ನಂತರ ಕೂಡ ಬ್ಯೂಟಿಫುಲ್ಲಾಗಿ ಕಾಣ್ಬೋದು. ಪ್ರತಿ ಹಂತದಲ್ಲೂ ನೀವು ತುಂಬ ಚೆನ್ನಾಗಿ ಕಾಣ್ಬೋದು. ಹಾಗಾದರೆ ನೀವು ಏನು ಮಾಡಬೇಕು? ಫಸ್ಟ್ ನನ್ನ ಚಾನಲ್ನ ಫಾಲೋ ಮಾಡಬೇಕು. ಯಾಕಂತಂದರೆ 30 ವರ್ಷ ಆದ ನಂತರ ನಾವು ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು, ಯಾವ ಥರ ಪ್ರಾಡಕ್ಟ್ಸ್ಗಳನ್ನು ಬಳಸಬೇಕು, ಯಾವುದು ನ್ಯಾಚುರಲ್ ರೆಮಿಡೀಸ್ ನಾವು ಸುಲಭವಾಗಿ ಮನೆಯಲ್ಲೇ ಮಾಡಿಕೊಂಡು ನಮ್ಮ ಅಂದನ್ನು ಕಾಪಾಡ್ಬೋದು, ಇಂಥ ಅದ್ಭುತವಾಗಿರುವಂಥ ವೀಡಿಯೋಗಳನ್ನು ತುಂಬ ರಿಸರ್ಚ್ ಮಾಡಿ ನಾನು ಹಾಕಿರ್ತೇನೆ. ಯಾಕಂತಂದರೆ ಆಲ್ಮೋಸ್ಟ್ 17 ಇಯರ್ಸ್ ನಾನು ರಿಸರ್ಚ್ ಫೀಲ್ಡಲ್ಲೇ ಇದ್ದವಳು. ಸೊ ಫಸ್ಟ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಆಗಿ 30 ವರ್ಷ ಆದ ನಂತರ ಕೂಡ ನಿಮ್ಮ ಸ್ಕಿನ್ ಫ್ಲಾಲೆಸ್ ಆಗಿರಬೇಕು. ನಮ್ಮ ಏಜನ್ನು ಕಡಿಮೆ ಮಾಡೋದಕ್ಕೆ ನಮ್ಗೆ ಆಗಲ್ಲ, ಆದರೆ ಏಜ್ ಆದರೂ ಕೂಡ ನಾವು ಯಾವ ಥರ ಕಾಣ್ತೀವಿ ಅನ್ನೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನನಗೆ 41 ವರ್ಷ ಆದರೂ ಕೂಡ ತುಂಬ ಜನ ನನ್ನ ನೋಡಿದವರು, ಮೇಡಮ್ ನಿಮಗೆ 40 ವರ್ಷ ಆಗಿದ್ದು ಗೊತ್ತಾಗಲ್ಲ ಅಂತಾರೆ. ಹಾಗಾದರೆ ಯಾವ ಥರ ಸ್ಕಿನ್ ಕೇರ್ ಮಾಡೋದು ಎಲ್ಲದನ್ನು ನನ್ನ ಚಾನಲ್ನಲ್ಲಿ ಪ್ರತಿ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಎಲ್ಲದನ್ನು ಒಂದೇ ಸರಿ ಹೇಳೋಕ್ಕಾಗಲ್ಲ. ನೀವು ಅಂದರೆ ಸಬ್ಸ್ಕ್ರೈಬ್ ಆದರೆ ಆ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತಂದರೆ, ನಾವು ಬೇಸಿಕ್ ಸ್ಕಿನ್ ಕೇರ್ ಅಂದರೆ 30 ವರ್ಷ ಆದ ನಂತರ ಮುಖದಲ್ಲಿ ಫೈನ್ ಲೈನ್ಸ್ ಕಾಣೋದಕ್ಕೆ ಅಥವಾ ನಮ್ಮ ಕೊಲೆಜನ್ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ, ಅಥವಾ ಪಿಗ್ಮೆಂಟೇಷನ್, ಬಂಗು, ಈ ಥರ ಮಾರ್ಕ್ಸ್ಗಳು ಬೀಳೋದಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲದನ್ನು ಅವಾಯ್ಡ್ ಮಾಡಬೇಕು, ಪ್ರೊಲಾಂಗ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಫ್ಲಾಲೆಸ್ ಸ್ಕಿನ್ ನಮ್ಗೆ ಬೇಕು. ಮೇಯ್ನ್ ಆಗಿರೋದು ಏನು ಹೇಳಿ, ನಿಮ್ಮ ಸ್ಕಿನ್ ಯಾರಾದ್ರೂ ಅಂದರೆ ಸ್ಕಿನ್ ತುಂಬ ಹೆಲ್ದಿ ಆಗಿರಬೇಕು. ಸ್ಕಿನ್ ಹೆಲ್ದಿ ಆಗಿದ್ದರೆ ನಿಮಗೆ ಏಜ್ ಆಗಿರೋದು ಗೊತ್ತಾಗಲ್ಲ. ಡ್ರೈ ಇರಬಾರ್ದು, ಪೇಲ್ ಇರಬಾರ್ದು, ಅಥವಾ ಕೆಲವರ ಮುಖ ನೋಡಿದಾಗ ಬಿಳಿಸ್ಕೊಂಡಿರುತ್ತೆ, ಸಪ್ಪೆ ಇರುತ್ತೆ, ಆ ಥರ ಇರಬಾರ್ದು. ಕಲರ್ಗೆ ಯಾವುದೇ ಇರಲಿ, ನೀವು ಬೆಳ್ಳಗಿರಿ ಅಥವಾ ಅದೆಲ್ಲ ದೇವರು ಕೊಟ್ಟಿರೋದು, ಅದನ್ನ ನಮಗೆ ಚೇಂಜ್ ಮಾಡೋದಕ್ಕಾಗಲ್ಲ. ಆದರೆ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಕಾಣೋ ಥರ, ಹೈಡ್ರೇಟ್ ಆಗಿ, ಗ್ಲೋ ಆಗಿ, ಬ್ಯೂಟಿಫುಲ್ ಆಗಿ, ಯೂತ್ಫುಲ್ ಆಗಿ ಕಾಣೋ ಥರ ನಾವು ಖಂಡಿತವಾಗ್ಲೂ ಮಾಡ್ಬೋದು. ಫಸ್ಟ್ 30 ವರ್ಷ ಆದ ನಂತರ ಒಂದು 3 ಸ್ಟೆಪ್ಸನ್ನು ನೀವು ಫಾಲೋ ಮಾಡಲೇಬೇಕು, ಮಿಸ್ ಮಾಡಲೇಬಾರ್ದು. ಆ ಥರ ಮಾಡಿದರೆ ನೀವು ಫ್ಯೂಚರಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಆಲ್ಮೋಸ್ಟ್ ನೀವು ಕಂಟ್ರೋಲ್ ಮಾಡ್ತಾ ಬರ್ಬೋದು. ಹಾಗಾದರೆ 30 ವರ್ಷ ಆದ ನಂತರ ಮಾಡಬೇಕಾಗಿರುವಂಥದ್ದು ಏನು? 3ರಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತಂದರೆ, ಮುಖವನ್ನು ನೀಟಾಗಿ ಕ್ಲೀನ್ ಮಾಡೋದು. ಸೋಪ್ ಹಾಕಿ ಅಥವಾ ರ್ಯಾಶ್ ಕೆಮಿಕಲ್ ಇರುವಂಥ ಯಾವುದೇ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಲಿ ಅಥವಾ ನೀವು ಈ ಮೇಕಪ್ ಬೇಸ್ಡ್ ಪ್ರಾಡಕ್ಟ್ ಆಗಲಿ, ಇದನ್ನ ಉಪಯೋಗ ಮಾಡೋದು ಆದಷ್ಟು ಕಮ್ಮಿ ಮಾಡಬೇಕು. ಯಾಕಂತಂದರೆ ಜಾಸ್ತಿ ರ್ಯಾಶ್ ಕೆಮಿಕಲ್ ಇರುವಂತಹ ಮೇಕಪ್ ಪ್ರಾಡಕ್ಟ್ ಇರ್ಬೋದು ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದರೆ ಟೈಮ್ ಅಥವಾ ಟೈಮ್ ಬೀಯಿಂಗ್ ನೀವು ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿ ಕಾಣಿಸ್ಬೋದು. ಅದು ಹೋಗ್ತಾ ಸ್ಕಿನ್ ಮೇಲೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡುತ್ತೆ. ಅದರಿಂದ ಎನಿ ಪ್ರಾಡಕ್ಟ್ ಉಪಯೋಗ ಮಾಡಿ ಲೈಟ್ ಆಗಿರುವಂಥದ್ದು, ಮೈಲ್ಡ್ ಆಗಿರುವಂಥದ್ದು, ರ್ಯಾಶ್ ಕೆಮಿಕಲ್ ಇಲ್ಲ ಅಂಥದ್ದು, ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು, ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥದ್ದನ್ನು ಮಾಡಿ. ಇವತ್ತು ನಾನಿಲ್ಲಿ ರೆಕಮೆಂಡ್ ಮಾಡುವಂಥದ್ದು 30 ವರ್ಷದ ನಂತರದವರಿಗೆ ಮೊದಲನೇದಾಗಿ ಒಂದು ಕ್ಲೆನ್ಸರ್, ಇನ್ನೊಂದು ಮಾಯ್ಶ್ಚರೈಸರ್, ಮತ್ತೊಂದು ಸನ್ಸ್ಕ್ರೀನ್ ಲೋಷನ್. ಈ 3 ಪ್ರಾಡಕ್ಟನ್ನು ನೀವು ಪ್ರತಿದಿನ ಉಪಯೋಗ ಮಾಡಲೇಬೇಕು. ಕಬೋರ್ಡ್ ಪೂರ್ತಿ ನಿಮಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಬೇಕು ಅಂತ ಇಲ್ಲ, ಅಥವಾ ನೀವು ಎವ್ರಿ ಟೈಮ್ ನೀವು ಉಪಯೋಗ ಮಾಡುವಂಥ ಬ್ರ್ಯಾಂಡ್ ಪ್ರಾಡಕ್ಟ್ಗಳನ್ನು ಚೇಂಜ್ ಮಾಡಬಾರ್ದು. ಫಸ್ಟ್ ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ಚೆಕ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಟೈಪಿಗೆ ಬೆಸ್ಟ್ ಸೂಟ್ ಆಗುವಂಥ ಕ್ಲೆನ್ಸರ್ ಇರ್ಬೋದು, ಮಾಯ್ಶ್ಚರೈಸರ್ ಇರ್ಬೋದು, ಸನ್ಸ್ಕ್ರೀನ್ ಲೋಷನ್ ಇರ್ಬೋದು, ಇದನ್ನು ನೀವು ಅಪ್ಲೈ ಮಾಡಬೇಕು. ಅದು ನಿಮ್ಮ ಸ್ಕಿನ್ಗೆ ಸೂಟ್ ಆದರೆ ಕಂಟಿನ್ಯೂ ಮಾಡ್ತಾ ಬನ್ನಿ. ಎವ್ರಿ 1 ಮಂತ್ಗೆ ಒಂದ್ಸರಿ ಒಂದು ಪ್ರಾಡಕ್ಟ್, ಇನ್ನೊಂದು ಮಂತ್ಗೆ ಇನ್ನೊಂದು ಬೇರೆ ಥರ ಪ್ರಾಡಕ್ಟನ್ನು ಮಾಡ್ತಾ ಹೋಗ್ಬಿಡಿ. ರೆಗ್ಯುಲರ್ ಆಗಿ ನಮ್ಮ ಸ್ಕಿನ್ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದರೂ ಕೂಡ ನಮ್ಮ ಸ್ಕಿನ್ ಹಾಳಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಸೆಲ್ ಆಗುವಂಥ ಪ್ರಾಡಕ್ಟ್ ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡುವಂಥದ್ದು, ಒಳ್ಳೆ ಫೀಡ್ಬ್ಯಾಕ್ ಇರುವಂಥದ್ದು ಅಂತಂದರೆ ಸೆಟಫಿಲ್ ಬ್ರ್ಯಾಂಡ್ ಅವ್ರದ್ದು. ಸೆಟಫಿಲ್ ಅವ್ರದ್ದು ಕ್ಲೆನ್ಸರ್ ಇದೆ, ಮಾಯ್ಶ್ಚರೈಸರ್ ಇದೆ, ಸನ್ಸ್ಕ್ರೀನ್ ಇದೆ, ಸೆರಮ್ಸ್ಗಳಿದೆ. ಇವ್ರದ್ದು ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿದೆ. ಎಲ್ಲ ಥರದ ಸ್ಕಿನ್ ಟೈಪ್ ಅವರಿಗೂ ಇದೆ. ನಾರ್ಮಲ್, ಕಾಂಬಿನೇಷನ್, ಡ್ರೈ, ಸೆನ್ಸಿಟಿವ್ ಸ್ಕಿನ್ ಅವರಿಗೂ ಇದೆ, ಅಥವಾ ಆಯಿಲ್ ಸ್ಕಿನ್ ಅವರಿಗೂ ಕೂಡ ಇದೆ. ಡ್ರೈ ಸ್ಕಿನ್ ಅವರಿಗೂ ಸಪ್ರೇಟ್ ಆಗಿ ಇದೆ. ಅಥವಾ ಮುಖದಲ್ಲಿ ತುಂಬ ಸೆನ್ಸಿಟಿವ್, ನಿಮ್ಮ ಮುಖ ಪಿಂಪಲ್ಸ್ ಜಾಸ್ತಿ ಬರ್ತದೆ ಅಂತಂದರೆ ಅಂಥವ್ರಿಗೆ ಆಗುವಂಥದ್ದು ಕೂಡ ಇದೆ. ಜನರಲ್ ಆಗಿ ನಾನೇನು ಅಂತಂದರೆ, ನಿಮಗೆ ಒಳ್ಳೆಯ ಕ್ಲೆನ್ಸರ್ ಬೇಕು ಅಂತಂದರೆ ಸೆಟಫಿಲ್ ಅವ್ರದ್ದು ಜೆಂಟಲ್ ಕ್ಲೆನ್ಸರ್ ಅಂತ ಇದೆ. ಆಲ್ ಟೈಪ್ ಆಫ್ ಸ್ಕಿನ್ನಿಗೂ ಇದು ಆಗುತ್ತೆ.
ನಿಮ್ಮ ಸ್ಕಿನ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಇದನ್ನ ಬೈ ಮಾಡ್ಬೋದು. ಅಥವಾ ಸ್ಪೆಸಿಫಿಕ್ ಆಗಿ ಆಯಿಲ್ ಸ್ಕಿನ್ಗೆ ಬೇಕು ಅಂತಂದ್ರೂ ಅದನ್ನು ಬೈ ಮಾಡ್ಬೋದು. ಸೆಟಫಿಲ್ ಅವ್ರದ್ದು ಆಯಿಲ್ ಸ್ಕಿನ್ನ ಕ್ಲೆನ್ಸರ್ ಕೂಡ ಬರುತ್ತೆ. ಆದರೆ ನಾನು ಇದರಲ್ಲಿ ಜನರಲ್ ಆಗಿರುವಂಥ ಜೆಂಟಲ್ ಕ್ಲೆನ್ಸರನ್ನು ಟ್ಯಾಗ್ ಮಾಡಿರ್ತೇನೆ, ಕನ್ಫ್ಯೂಷನ್ ಬೇಡ. ಹಾಗೆಯೇ ಮಾಯ್ಶ್ಚರೈಸರಲ್ಲೇ ನಿಮಗೆ ಸೆಟಫಿಲ್ ಅವ್ರದ್ದು ಡೈಲಿ ಅಡ್ವಾನ್ಸ್ ಅಲ್ಟ್ರಾ ಹೈಡ್ರೇಟಿಂಗ್ ಲೋಷನ್ ಅಂತ ಬರುತ್ತೆ. ಇದು ಜನರಲ್ ಆಗಿ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗುವಂಥದ್ದು, ಅಂದರೆ ಡ್ರೈ, ನಾರ್ಮಲ್ ಅಥವಾ ಸೆನ್ಸಿಟಿವ್ ಸ್ಕಿನ್ಗೆ ಆಗುವಂಥದ್ದು. ಇದನ್ನ ಟ್ಯಾಗ್ ಮಾಡಿರ್ತೇನೆ, ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಹಾಗೆಯೇ ಇವ್ರದ್ದು ಸನ್ಸ್ಕ್ರೀನ್ ಲೋಷನ್ SPF 50 ಅಂತ ಇದೆ, ಅದನ್ನು ಕೂಡ ಟ್ಯಾಗ್ ಮಾಡಿರ್ತೇನೆ. ನಿಮ್ಮದು ಅಂದರೆ ನಾರ್ಮಲ್ ಆಗಿ ನಮಗೆ ಜನರಲ್ ಪ್ರಾಡಕ್ಟ್ ಓಕೆ ಅಂತಂದವರು ಈ ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಇಲ್ಲದಿದ್ದರೆ ಇದೇ ಲಿಂಕನ್ನು ಕ್ಲಿಕ್ ಮಾಡಿ ಹೋದರೆ ಅಲ್ಲಿ ನೀವು ಡ್ರೈ ಸ್ಕಿನ್ ಕ್ಲೆನ್ಸರ್ ಅಂತ ಹಾಕಿದರೆ ಅವ್ರದ್ದು ಪ್ರಾಡಕ್ಟ್ದು ಲಿಸ್ಟ್ ಬರುತ್ತೆ, ಅದನ್ನ ಉಪಯೋಗ ಮಾಡ್ಬೋದು. ಆಯಿಲ್ ಸ್ಕಿನ್ ಅಂತಂದರೆ ನಿಮಗೆ ಸೆಟಫಿಲ್ ಆಯಿಲ್ ಸ್ಕಿನ್ ಕ್ಲೆನ್ಸರ್ ಅಥವಾ ಸೆಟಫಿಲ್ ಆಯಿಲ್ ಸ್ಕಿನ್ ಮಾಯ್ಶ್ಚರೈಸರ್ ಅಥವಾ ಸೆಟಫಿಲ್ ಆಯಿಲ್ ಸ್ಕಿನ್ ಸನ್ಸ್ಕ್ರೀನ್ ಲೋಷನ್ ಹಾಕಿದರೆ ಅವ್ರದ್ದು ಆ ಪ್ರಾಡಕ್ಟ್ ಬರುತ್ತೆ. ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ಬೈ ಮಾಡಿ, ಚೆಕ್ ಮಾಡಿಕೊಂಡು ಬೈ ಮಾಡಿ. ಒರಿಜಿನಲ್ ಪ್ರಾಡಕ್ಟನ್ನು ಬೈ ಮಾಡಿ. ತುಂಬ ಮೋಸ ಮಾಡ್ತಾರೆ. ನಿಮಗೆ ಬ್ಯೂಟಿ ಪ್ರಾಡಕ್ಟ್ಗಳನ್ನ ಬೈ ಮಾಡಲಿಕ್ಕೆ ನಾನು ಯಾವಾಗಲೂ ಒಳ್ಳೆ ಆ್ಯಪ್ಗಳಂದರೆ ನೈಕಾ, ಟೀರಾ ಈ ಥರದ್ದೆಲ್ಲ ಒಳ್ಳೆ ಆ್ಯಪ್ ಇದೆ, ಇದರಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಇದೆ. ಆ ಆ್ಯಪ್ಗಳನ್ನ ನೀವು ಬಳಸ್ಬೋದು. ನಾನು ಲಿಂಕ್ ಮಾಡಿದರೆ ಟೀರಾ ಅಥವಾ ಮಿಂತ್ರಾ ಅಥವಾ ನಾನು ಮೇಜರಾಗಿ ನೈಕಾದಿಂದ ಟ್ಯಾಗ್ ಮಾಡಿರ್ತೇನೆ. ಒರಿಜಿನಲ್ ಪ್ರಾಡಕ್ಟ್ಸ್ ನಿಮಗಲ್ಲೇ ಸಿಗುತ್ತೆ. ಅಥವಾ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಿರ್ಬೋದು, ಕಾಸ್ಮೆಟಿಕ್ಸ್ ಅಂಗಡಿಗಳಿರ್ಬೋದು, ಜೆನ್ಯೂನ್ ಆಗಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡುವಂತೆಲ್ಲ ನೀವು ಬೈ ಮಾಡ್ಬೋದು. ಸೊ ಮೊದಲಿಗೆ ಏನು ಅಂತಂದರೆ ದಿನಕ್ಕೆ 2 ಸರಿ ಸೆಟಫಿಲ್ ಅಥವಾ ಜೆಂಟಲ್ ಕ್ಲೆನ್ಸರ್ ಹಾಕ್ಕೊಂಡು ಮುಖವನ್ನು ತೊಳೆಯುವಂಥದ್ದು. ಮುಖ ತೊಳೆದಾದ ನಂತರ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡುವಂಥದ್ದು. ನಾನು ಸೆಟಫಿಲ್ದು ರೆಕಮೆಂಡ್ ಮಾಡಿದ್ದೇನೆ. 30 ಇಯರ್ಸ್ ಆದ ನಂತರ ಆರಾಮ್ಸೆ ಇದನ್ನ ಉಪಯೋಗ ಮಾಡ್ಬೋದು. ಮಾಯ್ಶ್ಚರೈಸರನ್ನು ಹಚ್ಚಿ ಡೇ ಟೈಮಲ್ಲಿ ಕಂಪಲ್ಸರಿಯಾಗಿ SPF 50+ ಇರುವಂಥ ಸನ್ಸ್ಕ್ರೀನ್ ಲೋಷನನ್ನು ಬಳಸಿ ನೀವು ಹೊರಗಡೆ ಹೋಗ್ತೀರಾ ಅಂತಂದ್ರೆ, ಮನೆ ಒಳಗಡೆ ಇದ್ದರೆ SPF 25+ ಅಥವಾ 15+ ಬರುತ್ತೆ, ಅದು ಓಕೆ. ತುಂಬ ಬಿಸಿಲಿರೋ ಕಡೆ SPF 50+, 3++, 4+ ಎಲ್ಲ ಬರುತ್ತಲ್ಲ, ಅದನ್ನೇ ಬಳಸಬೇಕು. ಕಂಪ್ಲೀಟಾಗಿ UV ರೇಸಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಯಾಕಿದನ್ನ ಸನ್ಸ್ಕ್ರೀನ್ ಮ್ಯಾಂಡೇಟ್ರಿ ಕಂಪಲ್ಸರಿಗೆ ಬಳಸಲೇಬೇಕು ಅಂತಂದರೆ, ಬಿಸಿಲಿಗೆ ಹೋದರೆ ನಮ್ಮ ಚರ್ಮದ ಕತೆ ಮುಗ್ದೇ ಹೋಯಿತು. ಕೊಲೆಜನ್ ಉತ್ಪತ್ತಿ ಆಗುತ್ತಲ್ವ, ಅದು ವೇರಿಯೇಷನ್ ಆಗುತ್ತೆ. ಯಾಕಂತಂದರೆ ಏಜ್ ಫ್ಯಾಕ್ಟರು ಅದಕ್ಕೆ ಕಾರಣ ಆಗುತ್ತೆ. ಡೈರೆಕ್ಟಾಗಿ ಸೂರ್ಯನ ಬಿಸಿಲಿಗೆ ಹೋಗೋದು ಕಾರಣ ಆಗುತ್ತೆ. ಸೊ ಕೊಲೆಜನ್ ಜಾಸ್ತಿ ಅಂದರೆ ಪ್ರೊಡಕ್ಷನ್ ಏನು ವೇರಿಯೇಷನ್ ಆಗಬಾರ್ದು. ಅಂದರೆ UV ರೇಸಿಂದ ಸನ್ ಟ್ಯಾನ್ ಆಗಬಾರ್ದು, ಪಿಗ್ಮೆಂಟೇಷನ್ ಬಂಗುಕಲೆ ಆಗಬಾರ್ದು, ಪೊಲ್ಯೂಷನಿಂದ ನಮ್ಮ ಸ್ಕಿನ್ ಹಾಳಾಗಬಾರ್ದು ಅಂತಂದರೆ ನೀವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಡೇಯಲ್ಲಿ ಬಳಸಲೇಬೇಕು. ಅದಾದ ನಂತರ ಮೇಕಪ್ ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಇದು ಬೇಸಿಕ್ ಸ್ಕಿನ್ ಕೇರ್ ಕ್ರೀಮ್ಗಳು, ಮೇಕಪ್ ಬೇಸ್ಡ್ ಕ್ರೀಮ್ಗಳಲ್ಲ. ರೆಗ್ಯುಲರ್ ಆಗಿ ನಿಮಗೆ ಆಫೀಸ್ಗೆ ಹೋಗುವಾಗ, ಡೈಲಿಗೆ ಹೋಗುವಾಗ ಮೇಕಪ್ ಜಾಸ್ತಿ ಬೇಕಾಗಿರೋದಿಲ್ಲ. ಈಗ ಸ್ಕಿನ್ ಟಿಂಟ್ಗಳು ಬರುತ್ತೆ, ಫೌಂಡೇಶನ್ ಬೇಸ್ಡ್ ಟಿಂಟ್ಗಳು ಬರುತ್ತೆ. ನೀವು ಅದನ್ನ ಅಂದರೆ ಈ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಸ್ಕಿನ್ ಟಿಂಟನ್ನು ಬಳಸಿದ್ರೂ ಕೂಡ ನಿಮ್ಮ ಮುಖ ತುಂಬ ಅಂದರೆ ಪಾಲಿಸ್ಡ್ ಆಗಿ ಈವನ್ ಟೋನ್ಡ್ ಆಗಿ ಕಾಣುತ್ತೆ. ನಾನು ಲ್ಯಾಕ್ಮೆ ಅವ್ರದ್ದು 925 CC ಕ್ರೀಮ್ಗಳು ಬರುತ್ತೆ, ಅದು ಕೂಡ ಅಷ್ಟೇ. ನಿಮಗೆ ಫೌಂಡೇಶನ್ ಮತ್ತು ಕನ್ಸಿಲರ್ ಈ ಥರ ಏನೇನೋ ಪ್ರಾಡಕ್ಟ್ಗಳದ್ದು ಅಡ್ವಾಂಟೇಜ್ ಇದೆಯಲ್ಲ, ಅದೆಲ್ಲ ಒಂದೇ ಪ್ರಾಡಕ್ಟಲ್ಲಿ ಇರುತ್ತೆ. ನೀವು ಜಸ್ಟ್ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಅದೊಂದು ಸರಿ ಹಚ್ಚಿದ್ರೆ ಸ್ಕಿನ್ ನೀಟಾಗಿ ಕಾಣುತ್ತೆ. ಅಂದರೆ ನೀವು ತುಂಬ ಮೇಕಪ್ ಮಾಡುವಂಥ ಅವಶ್ಯಕತೆ ಇರಲ್ಲ ರೆಗ್ಯುಲರ್ ಆಗಿ. ಅಂಥ ಟೈಮಲ್ಲಿ ಒಂದು ಸಿಂಗಲ್ ಸ್ಕಿನ್ ಟಿಂಟು ಅಥವಾ CC ಕ್ರೀಮು, BB ಕ್ರೀಮ್ಗಳನ್ನು ನೀವು ಬಳಸ್ಬೋದು. ರೆಗ್ಯುಲರ್ ಆಫೀಸ್, ಕಾಲೇಜಿಗೆ ಹೊರಗಡೆ ಹೋಗುವಾಗ, ಏನಾದರೂ ಒಕೇಶ್ನಲ್ ಫಂಕ್ಷನ್ ಇದ್ದಾಗ ಮೇಕಪ್ ಮಾಡೋದು ಓಕೆ. ಎವ್ರಿ ಡೇ ಮೇಕಪ್ ಮಾಡೋದು ಮಾತ್ರ ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಜಾಸ್ತಿ ಪ್ರಾಡಕ್ಟ್ಗಳನ್ನು ಹಾಕಿ ನಮ್ಮ ಸ್ಕಿನ್ಗೆ ನಾವು ಟ್ರೈ ಮಾಡಲೇಬಾರ್ದು, ಎಕ್ಸ್ಪೆರಿಮೆಂಟ್ ಮಾಡಲೇಬಾರ್ದು. ರಾತ್ರಿ ಮುಖ ತೊಳೆದಿಗೆ ನೀವು ಅಂತಂದರೆ ಕ್ಲೆನ್ಸರಲ್ಲಿ ಮುಖ ತೊಳೆದು ಮತ್ತು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಂಡು ಮಲಗುವಂಥದ್ದು. ಇಲ್ಲ ರಾತ್ರಿ ಹೊತ್ತಲ್ಲಿ ನೀವು ಅಲೋವೆರಾ ಜೆಲ್ದು ಪ್ಯೂರ್ ಆಗಿರುವಂಥದ್ದು ಅಲೋವೆರಾ ಜೆಲ್ ಬರುತ್ತೆ, ಅದನ್ನು ಬೇಕಾದರೂ ಹಚ್ಬೋದು. ನಿಮ್ಮ ಸ್ಕಿನ್ನ ಅಂದರೆ ತುಂಬ ಚೆನ್ನಾಗಿ ಉಳಿಬೇಕು ಅಂತಂದರೆ. ಇನ್ನೊಂದು ಏನು ಅಂತಂದರೆ, ಅಟ್ಲೀಸ್ಟ್ ಇದು ನಂದು ತುಂಬ ಫೇವ್ರೇಟ್. ನಾನು ಏನು ಮಾಡ್ತೀನಿ, ಮಾಯ್ಶ್ಚರೈಸರ್ ಮತ್ತು ಅಲೋವೆರಾ ಜೆಲ್ ಇರುತ್ತಲ್ವ, ಅದೆರಡನ್ನು ಮಿಕ್ಸ್ ಮಾಡಿ ರಾತ್ರಿ ಹೊತ್ತು ಹಚ್ಕೊಳ್ತೇನೆ. ಸ್ಕಿನ್ ಕ್ಲೀನಾಗಿ ಉಳಿಯುತ್ತೆ, ಡೀಪಾಗಿ ಹೈಡ್ರೇಟ್ ಆಗಿರುತ್ತೆ. ನಿಮಗೆ ನನ್ನ ಸ್ಕಿನ್ ಅಂದರೆ ಈ ನೋಡುವಾಗ ಗೊತ್ತಾಗುತ್ತೆ ನೋಡಿ, ಸ್ಕಿನ್ ಡ್ರೈ ಇಲ್ಲ. ನಂದು ತುಂಬ ಫೇವ್ರೇಟ್. ನಾನು ಅಟ್ಲೀಸ್ಟ್ ವಾರಕ್ಕೆ 2-3 ಸರಿ ಆದರೂ ರಾತ್ರಿ ಹೊತ್ತು ಅಲೋವೆರಾ ಜೆಲ್ ಮತ್ತು ಮಾಯ್ಶ್ಚರೈಸರ್. ನಾನು ಮಿನಿಮಲಿಸ್ಟ್ ಪ್ರಾಡಕ್ಟನ್ನು ಉಪಯೋಗ ಮಾಡೋದು. ನಂದು ಆಯಿಲಿ ಸ್ಕಿನ್ನು, ನನ್ನ ಸ್ಕಿನ್ನಿಗೆ ಅದು ಸೆಟ್ ಆಗಿದೆ, ನಾನು ಅದನ್ನೇ ಉಪಯೋಗ ಮಾಡೋದು. ಮಿನಿಮಲಿಸ್ಟ್ ಅವ್ರದ್ದು ಮಾಯ್ಶ್ಚರೈಸರ್ಗೆ ಸ್ವಲ್ಪ ಪ್ಯೂರ್ ಆಗಿರೋಂಥ ಅಲೋವೆರಾ ಜೆಲ್ಲನ್ನು ಹಚ್ಚಿಬಿಟ್ಟು ಕ್ಲೀನಾಗಿ 1 ನಿಮಿಷ ಮಸಾಜ್ ಮಾಡಿ ನಾವು ಮಲ್ಕೊಳ್ಳುವಂಥದ್ದು. ನೀವು ಕುತ್ತಿಗೆ ಮತ್ತು ಕೈಗೆ ಕೂಡ ಮಸಾಜ್ ಮಾಡಿಕೊಂಡ್ರೆ, ಅಥವಾ ಯಾವುದಾದ್ರೂ ಬಾಡಿ ಲೋಷನ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಸ್ನಾನ ಆದ ನಂತರ ಸ್ಕಿನ್ ತುಂಬ ಸಾಫ್ಟಾಗಿ ಉಳಿಯುತ್ತೆ, ಹೆಲ್ದಿಯಾಗಿ ಉಳಿಯುತ್ತೆ. ಇಷ್ಟಾದ ನಂತರ ಇನ್ನು ಕೆಲವು ಅಂದರೆ ಟಿಪ್ಸನ್ನು ನೀವು ಫಾಲೋ ಮಾಡಲೇಬೇಕು.
ಅದೇನು ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು 7ರಿಂದ 8 ಗಂಟೆ ನೀವು ಮಲಗಿದ್ರೆ ಫ್ರೆಶ್ ಆಗಿರ್ತೀರ. ಸ್ಕಿನ್ ನಿದ್ದೆಯಲ್ಲಿ ತುಂಬ ಚೆನ್ನಾಗಿ ರಿಪೇರ್ ಆಗುತ್ತೆ. ನಿಮ್ಗೆ ಒಳ್ಳೆ ನಿದ್ದೆಯಲ್ಲಿದ್ದೀರಾ ಅಂತಂದರೆ ಸ್ಕಿನ್ ತುಂಬ ಚೆನ್ನಾಗಿ ರಿಪೇರ್ ಆಗುತ್ತೆ. ನೆಕ್ಸ್ಟ್ ಡೇ ಒಳ್ಳೆ ನಿದ್ದೆ ಬಂತು ಅಂತಂದರೆ ನೆಕ್ಸ್ಟ್ ಡೇ ನಿಮ್ಮ ಮುಖ ನೀವೇ ನೋಡಿ ತುಂಬ ಫ್ರೆಶ್ ಆಗಿರುತ್ತೆ. ಮಾಡೆಲ್ಸ್ಗಳು ರ್ಯಾಂಪ್ ವಾಕ್ ಮಾಡಬೇಕು ಅಂತಂದರೆ ಅದರ ಹಿಂದಿನ ದಿನ 8ರಿಂದ 10 ಗಂಟೆ ಕಂಪಲ್ಸರಿ ಮಲಗಲಿಕ್ಕೆ ಹೇಳ್ತಾರೆ ಅಂತ. ಯಾಕಂತಂದರೆ ಅವ್ರ ಮುಖ ಫ್ರೆಶ್ ಆಗಿರುತ್ತೆ ಅಂತ. ಅದರಿಂದ ನಿದ್ದೆ ತುಂಬ ಚೆನ್ನಾಗಿ ಮಾಡಬೇಕು. ಜಾಸ್ತಿ ನೀವು ಮೊಬೈಲ್ ಲ್ಯಾಪ್ಟಾಪ್ ನೋಡೋದಿದ್ರೂ ಕೂಡ ಅಷ್ಟೇ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮೊಬೈಲ್ ಲ್ಯಾಪ್ಟಾಪ್ ಕೂಡ ಅಷ್ಟೇ ಅದರಿಂದ ಬರೋ ಬ್ಲೂ ರೇಸ್ ಕೂಡ ನಮ್ಮ ಸ್ಕಿನ್ಗೆ ಏಜಾದಾಗ ಮಾಡುತ್ತೆ, ರಿಂಕಲ್ಸ್ ಬಿಡೋ ಥರ ಮಾಡುತ್ತೆ. ಸೊ ಆದಷ್ಟು ದೂರ ಇಟ್ಕೋಬೇಕು. ಅದಾದ ನಂತರ ಇನ್ನೊಂದು ಏನು ಅಂತಂದರೆ ಚೆನ್ನಾಗಿ ನೀರು ಕುಡಿಬೇಕು. ಇದನ್ನ ಸ್ಕಿಪ್ ಮಾಡುವಂಗೆ ಇಲ್ಲ. 30 ವರ್ಷದ ನಂತರ ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರೋ, ವಾರಕ್ಕೊಂದು 2-3 ವೆರೈಟಿಯ ಜ್ಯೂಸನ್ನು ಕುಡಿಯೋದು ನಿಮ್ಮ ಸ್ಕಿನ್ನನ್ನು ಬ್ಯೂಟಿಫುಲ್ಲಾಗಿ ಇಡೋ ಥರ ಮಾಡುತ್ತೆ. ಹಾಗೆ ಇನ್ನೊಂದು ಮಿಸ್ ಮಾಡಲೇಬಾರ್ದು ಅಂತಂದರೆ ಅಟ್ಲೀಸ್ಟ್ 20ರಿಂದ 30 ನಿಮಿಷ ಡೈಲಿ ವರ್ಕೌಟು ಅಥವಾ ನಡಿಗೆ ವಾಕ್ ಇದು ಮಾಡಿದರೆ ಸಾಕು. ನಿಮ್ಮ ಸ್ಕಿನ್ ಯೂತ್ಫುಲ್ ಆಗಿರುತ್ತೆ. ಯಾಕಂತಂದರೆ ನಾವು ವಾಕ್ ಮಾಡಿದಾಗ ಆ್ಯಕ್ಟಿವಿಟಿ ಮಾಡಿದಾಗ ನಮ್ಗೆ ಬೆವರಲ್ಲಿ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಟಾಕ್ಸಿನ್ಸ್ಗಳು ಫ್ಲಶ್ ಔಟ್ ಆಗಿ ಹೋಗುತ್ತೆ. ಸ್ಕಿನ್ ಬ್ಯೂಟಿಫುಲ್ಲಾಗಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಇಂಪ್ರೂವ್ ಆಗೋದ್ರಿಂದ ನಿಮ್ಮ ಸ್ಕಿನ್ ಯೂತ್ಫುಲ್ಲಾಗಿ ಆಗಿರುತ್ತೆ. ಗ್ಲೋನೆಸ್ ಕೂಡ ಬರುತ್ತೆ ನಿಮಗೆ. ಅದಾದ ನಂತರ ಯಾವತ್ತೂ ಅಷ್ಟೇ ಸನ್ಸ್ಕ್ರೀನ್ ಮಿಸ್ ಮಾಡಬೇಡಿ. ನಾನು ಆಲ್ರೆಡಿ ಹೇಳಿದ್ದೇನೆ, ಮಾಯ್ಶ್ಚರೈಸಿಂಗ್ ಮಿಸ್ ಮಾಡಬೇಡಿ. ಎಲ್ಲೋ ನಾನು ಅಂದರೆ ರಿಸರ್ಚ್ ಆರ್ಟಿಕಲ್ ಯಾವುದೋ ಓದ್ತಾ ಇದ್ದಾಗ ನಾನು ತುಂಬ ಕ್ಯಾಪ್ಚರ್ ಆಗಿರೋದು ವಿಷಯ ಏನು ಅಂತಂದರೆ, 1 ವಾರ ನಾವು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಮಿಸ್ ಮಾಡಿದರೆ 2 ವರ್ಷ ಜಾಸ್ತಿ ಏಜ್ ಆದಾಗೆ ಕಾಣ್ತೀವಂತೆ. ಯಾಕಂತಂದರೆ ಮಾಯ್ಶ್ಚರೈಸರ್ ನಮ್ಮ ಸ್ಕಿನ್ಗೆ ಅಷ್ಟೊಂದು ಮುಖ್ಯ, ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ. ನೀರು ಕುಡಿಯೋದನ್ನು ಹೇಳಿದ್ದೇನೆ. ಅದಾದ ನಂತರ ರ್ಯಾಶ್ ಕೆಮಿಕಲ್ ಇರುವಂಥ ಯಾವುದೇ ಪ್ರಾಡಕ್ಟ್ಗಳನ್ನು ಟ್ರೈ ಮಾಡಬೇಡಿ. ಪ್ರಾಡಕ್ಟ್ಗಳನ್ನು ಪದೇ ಚೇಂಜ್ ಮಾಡಬೇಡಿ. ಏನನ್ನಾದರೂ ನೀವು ಟ್ರೈ ಮಾಡ್ತೀರಾ ಅಂತಂದರೆ ಲೈಕ್ ಮಾಯ್ಶ್ಚರೈಸಿಂಗ್, ಸನ್ಸ್ಕ್ರೀನ್ ಲೋಷನ್ 1 ವಾರ ಮಾಡಿದರೆ ಸಾಕ ಮೇಡಮ್, ಆಮೇಲೆ ಬಿಟ್ಬಿಟ್ಟು ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತಂದರೆ ಖಂಡಿತ ಇಲ್ಲ. ನಮ್ಮ ದೇಹಕ್ಕೆ ಎನರ್ಜಿ ಬೇಕು ಅಂತಂದರೆ ಪ್ರತಿದಿನ ನಾವು ಆಹಾರ ಹೇಗೆ ತಿಂತೀವೋ ಸ್ಕಿನ್ ಚೆನ್ನಾಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅಂತಂದರೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಪ್ರತಿದಿನ ಅಪ್ಲೈ ಮಾಡಬೇಕು. ಅದರಲ್ಲಿ ರಾಜನೇ ಇಲ್ಲ, ಅದು ಕಂಪಲ್ಸರಿ. ಇಲ್ಲದಿದ್ದರೆ ಅಷ್ಟೇನು ಏನಾಗುತ್ತೆ ಅಂತ ಕೇಳಿದ್ರೆ ಏನೂ ಇಲ್ಲ, ಸ್ಕಿನ್ ಹಾಳಾಗುತ್ತೆ, ತುಂಬ ಡಲ್ಲಾಗಿ ಕಾಣುತ್ತೆ, ಪೇಲಾಗಿ ಕಾಣುತ್ತೆ, ಡ್ರೈ ಆಗಿ ಕಾಣುತ್ತೆ. ಬೇರೆಯವ್ರ ಸ್ಕಿನ್ ನೋಡಿದಾಗ ನಮ್ಮ ಚಂದ ಇರುವ ಅಂದರೆ ಸ್ಕಿನ್ ನೋಡಿದಾಗ ನಮ್ಗೆ ಆಸೆ ಆಗುತ್ತೆ ಅವ್ರ ಸ್ಕಿನ್ ಎಷ್ಟು ಗ್ಲೋನೆಸ್ ಇದೆಯಲ್ಲ. ನಾನು ಬೆಳ್ಳಗೆ ಅಂತ ಹೇಳಲ್ಲ, ನೀವು ಯಾವುದೇ ಕಲರ್ ಇರಲಿ ಗ್ಲೋನೆಸ್ ಹೆಲ್ದಿ ಆಗಿರೋದಿದೆಯಲ್ವ ಅದು ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಬಣ್ಣ ಡಲ್ ಇದೆ ಅಂತಂದರೂ ಕೂಡ ಕೆಲವರು ಸ್ಕಿನ್ ಎಷ್ಟು ಹೆಲ್ದಿ ಆಗಿರುತ್ತೆ, ಎಷ್ಟು ಗ್ಲೋನೆಸ್ ಇರುತ್ತೆ ಅಂತಂದರೆ ನಮ್ಗೆ ನೋಡಿದರೆ ಹಿಂಗೆ ಟಚ್ ಮಾಡೋಣ ಅಂತ ಅನ್ಸುತ್ತೆ. ಸೊ ಸ್ಕಿನ್ ಹೆಲ್ದಿ ಆಗಿರಬೇಕು 30 ವರ್ಷದ ನಂತರ ಕೂಡ ಅಂತಂದರೆ ನಾನು ಹೇಳಿರೋಂಥ ಟಿಪ್ಸನ್ನು ನೀವು ರೆಗ್ಯುಲರಾಗಿ ಫಾಲೋ ಮಾಡಲೇಬೇಕು. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ, ಅದನ್ನ ನೀವು ಮರೆಯುವಾಗೆ ಇಲ್ಲ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಪ್ರಾಡಕ್ಟ್ಗಳ ರೆಕಮೆಂಡೇಷನ್ ಬೇಕಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ನಿಮ್ಗೆ ಇನ್ನಷ್ಟು ಸ್ಕಿನ್ ಕೇರ್ ಬಗ್ಗೆ ವಿಷಯಗಳು ಗೊತ್ತು, ಹೋಮ್ ರೆಮಿಡೀಸ್ಗಳು ಗೊತ್ತು ಅಂತಂದ್ರೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ. ನಾನು ನೆಕ್ಸ್ಟ್ ನನ್ನ ವ್ಯೂವರ್ಸ್ಗೆ ತಿಳಿಸ್ಕೊಡೋದಕ್ಕಾಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.